ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಸಿಂಪಲ್ ಆಗಿ ಪಪಾಯಿಯಿಂದ ಜಾಮ್ ಮಾಡೋದು ಹೇಗೆ ಅಂತ ನೋಡೋಣ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನಾನು ಒಂದು ಪಪಾಯಿ ತಗೊಂಡಿದ್ದೇನೆ, ಹಣ್ಣಾದ ಪಪಾಯಿ. ಇದನ್ನು ನಾವು ಚೆನ್ನಾಗಿ ತೊಳೆದು ಮೊದಲಿಗೆ ಕಟ್ ಮಾಡಿಕೊಳ್ಳುವ. ತುಂಬ ಮಕ್ಕಳಿಗೆಲ್ಲರಿಗೆ ತುಂಬ ಇಷ್ಟ. ನಾವು ಪೇಟೆಯಿಂದ ಜಾಮ್ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ನಾನು ಯಾವುದೇ ಫುಡ್ ಕಲರ್ ಆಗಲಿ ಬಳಸಲಿಲ್ಲ, ನ್ಯಾಚುರಲ್ ಕಲರೇ. ಇವಾಗ ನೋಡಿ, ಪಪ್ಪಾಯವನ್ನು ನಾನು ಕಟ್ ಮಾಡಿ ಇದರ ಬೀಜಗಳನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಉಂಟು. ಸಿಹಿಯಾದ ಪಪ್ಪಾಯ ತಗೊಂಡಿದ್ದೇನೆ ನಾನಿಲ್ಲಿ. ಇದರ ಸಿಪ್ಪೆಯನ್ನು ತೆಗೆದು ನಾವು ಕಟ್ ಮಾಡ್ಕೋಬೇಕು. ತುಂಬ ಸುಲಭ ಈ ಜಾಮ್ ಮಾಡೋದಕ್ಕೆ, ಹಾಗೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ. ನೋಡಿ, ನಾನು ಅರ್ಧ ಪಪ್ಪಾಯಿ ಹಣ್ಣನ್ನು ಹೀಗೆ ಕಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ನೀರು ಹಾಕದೆ ರುಬ್ಕೋಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಇವಾಗ ನೋಡಿ, ಇದು ಪೇಸ್ಟ್ ಮಾಡಿ ಆಯಿತು. ಇದನ್ನು ನಾವೀಗ ಮೊದಲು ಸೋಸ್ಕೊಳ್ಬೇಕು. ನೋಡಿ, ಇದರಲ್ಲಿ ಗಂಟು ಗಂಟು ಕೆಲವು ರುಬ್ಬಿದ್ದು ನಾವು ಗ್ರೈಂಡ್ ಮಾಡಿದಾಗ ಅದು ನುಣ್ಣಗೆ ಆಗಿಲ್ಲ ಅಂದರೆ ನಾವು ಹೀಗೆ ಈ ಥರ ಸೋಸ್ಕೊಂಡ್ರೆ ನೋಡಿ, ಇದರಲ್ಲಿ ಕೆಲವು ರುಬ್ಬಿ ನೋಡಿ ಹೀಗೆ ನೀಟಾಗಿ ಫೈನ್ ಪೇಸ್ಟ್ ನಮಗೆ ಸಿಗ್ತದೆ. ನೋಡಿ, ಹೀಗೆ ನುಣ್ಣಗೆ ಒಂದು ಪೇಸ್ಟ್ ಸಿಗ್ತದೆ. ಇದರಲ್ಲಿ 1 ಕಪ್ ಆಗುವಷ್ಟು ಪೇಸ್ಟ್ ನನಗೆ ಸಿಕ್ಕಿತು. ಇದನ್ನು ನಾವೀಗ ಬಿಸಿ ಮಾಡ್ಕೋಬೇಕು. ಇದನ್ನು ನಾವು ಚೆನ್ನಾಗಿ 10 ನಿಮಿಷ ನಾವು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ, ಹೀಗೆ ಚೆನ್ನಾಗಿ 10 ನಿಮಿಷ ನಾವು ಈ ರಸವನ್ನು, ಪಪ್ಪಾಯಿ ರಸವನ್ನು ಬಿಸಿ ಮಾಡ್ಕೋಬೇಕು. ನೋಡಿ, ತುಂಬ ಬೇಗ ಆಗ್ತದೆ. ಕಮ್ಮಿ ಸಾಮಗ್ರಿ ಕೂಡ. 1 ಕಪ್ ಆಗುವಷ್ಟು ಹಣ್ಣಿನ ರಸ ತಗೊಂಡ್ರೆ ನಾವು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಬೇಕು. 10 ನಿಮಿಷ ಹಣ್ಣಿನ ರಸವನ್ನು ಕುದಿಸಿದ ನಂತರ ಈ ಸಕ್ಕರೆಯನ್ನು ಹಾಕಿ ಇನ್ನೂ ಒಂದು 10 ನಿಮಿಷ ನಾವು ಇದನ್ನು ಚೆನ್ನಾಗಿ ಕೈ ಬಿಡದೆ ಹೀಗೆ ತಿರುಗಿಸ್ತಾ ಇರಬೇಕು. ನೋಡಿ, ಇದರ ಕಲರ್ ನೋಡಿ, ಇದು ಟ್ರಾನ್ಸ್ಪರೆಂಟಾಗಿ ಬಂತು. ಈಗ ಇದಕ್ಕೆ ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ಬಳಸ್ತಾ ಇಲ್ಲ. ಇಲ್ಲಿ ನಾನು 2 ಚಮಚದಷ್ಟು ನಿಂಬೆ ರಸವನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ನಾವು ಚೆನ್ನಾಗಿ, ಒಟ್ಟಾರೆ ನಮಗೆ 20 ನಿಮಿಷದಲ್ಲಿ ಈ ಜಾಮ್ ರೆಡಿ ಆಗ್ತದೆ. ನೋಡಿ, ಜಾಮ್ ಹೇಗೆ ಆಯಿತು ಅಂತ ನೋಡೋದಾದರೆ ಸ್ವಲ್ಪ ನಾನೊಂದು ಪ್ಲೇಟಿಗೆ ತಗೊಂಡೆ. ನೋಡಿ, ಹೀಗೆ ಮಾಡುವಾಗ ಟ್ರಾನ್ಸ್ಪರೆಂಟಾಗಿ ಬಂದಿದೆ. ನೋಡಿ, ಈ ಥರ ಆದರೆ ಜಾಮ್ ರೆಡಿ ಆಯಿತು ಅಂತ ಲೆಕ್ಕ. ಇವಾಗ ನಾವು ಗ್ಯಾಸ್ ಬಂದ್ ಮಾಡ್ಕೋಬೇಕು. ಇದನ್ನು ನಾನೀಗ ಒಂದು ಬೌಲಿಗೆ ನಿಮಗೆ ಹಾಕಿ ತೋರಿಸ್ತಾ ಇದ್ದೇನೆ. ಇದು ತಣ್ಣಗಾದ ಮೇಲೆ ಬ್ರೆಡ್, ಚಪಾತಿ, ದೋಸೆ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ. ಇದನ್ನು ನಾವು ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳವರೆಗೂ ಕೂಡ ನಾವು ಬಳಸ್ಕೋಬಹುದು. ನೋಡಿ, ಅರ್ಧ ಪಪ್ಪಾಯಿ ಹಣ್ಣಲ್ಲಿ ನಾನು 1 ಕಪ್ ಆಗುವಷ್ಟು ಜಾಮ್ ರೆಡಿ ಆಯಿತು. ಕಲರ್ ನೋಡಿ, ನಾವು ಯಾವುದೇ ಕಲರನ್ನು ಇಲ್ಲಿ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಟ್ರಾನ್ಸ್ಪರೆಂಟಾಗಿ ಜಾಮ್ ಅಂತೂ ಸೂಪರ್ ಆಗಿದೆ. ಇದನ್ನು ಈಗ ನಾನು ನಿಮಗೆ ಬ್ರೆಡ್ಡಿಗೆ ಸವರಿ ತೋರಿಸ್ತಾ ಇದ್ದೇನೆ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತುಂಬ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಒಮ್ಮೆ ನೋಡಿಕೊಂಡು ಹೇಗೆ ಆಗಿದೆ ಅಂತ ಹೇಳಿ. ಸೂಪರಾದ ಪಪ್ಪಾಯಿ ಜಾಮ್ ತುಂಬ ಸಿಂಪಲ್ಲಾಗಿ ಇದೆ. ಇದರಲ್ಲಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ. ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಮಕ್ಕಳಿಗೆ ಜಾಮನ್ನು ಹೇಗೆ ರೆಡಿ ಮಾಡ್ಬೋದು ಅಂತ ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಒಂದು ಬ್ರೆಡ್ಡಿಗೆ ನೋಡಿ, ನಾನು ಹೀಗೆ ಜಾಮನ್ನು ಸವರಿ ಕೂಡ ತೋರಿಸ್ತಾ ಇದ್ದೇನೆ. ನಾವು ಮಾರ್ಕೆಟಿಂದ ತಗೊಂಡಾಗ ಜಾಮ್ನ ಒಂದು ಸ್ಟ್ರಕ್ಚರ್ ಹೇಗೆ ಉಂಟಾ ಅದೇ ರೀತಿ ಉಂಟು. ನೋಡಿ, ಕಾಣ್ತಾ ಇರ್ಬೋದು, ನೀವು ಸ್ಪೂನಲ್ಲಿ ಕೂಡ ನೋಡ್ತಾ ಇರ್ಬೋದು. ಸೇಮ್ ಅದೇ ರೀತಿ ಉಂಟು. ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸಲಿಲ್ಲ. ನಿಮಗೆ ರೆಡ್ ಕಲರ್ ಬೇಕಿದ್ದರೆ ಫುಡ್ ಕಲರ್ ಹಾಕೋಬೋದು. ನನ್ನ ಒಂದು ಅನಿಸಿಕೆ ಪ್ರಕಾರ ನಾವು ಆದಷ್ಟು ಫುಡ್ ಕಲರನ್ನು ಕಮ್ಮಿ ಬಳಸಿದರೆ ಉತ್ತಮ. ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ.